ಹರೇ ಶ್ರೀನಿವಾಸ. ಇವತ್ತೊಂದು ನನ್ನ ಅಜ್ಜಿ ಮನೆಯ ಮಿನಿ ವ್ಲಾಗ್ ಜೊತೆ ಬಂದಿದ್ದೀನಿ. ಆನಂತರ ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ಅಲ್ಲಿಯ ಮಠದ ಪೂಜೆ ನೋಡ್ಕೊಂಡು ಬರೋಣ. ಇದು ಒಂದು ಮಠ, ಅನಂತಾಸನ ಮಠ ಕರಿಂಜೆ ಅಂತಂದ್ಬಿಟ್ಟು ಮೂಡುಬಿದ್ರೆ ಹತ್ತಿರ ಆಗುತ್ತೆ. ತುಂಬ ಜನರಿಗೆ ಗೊತ್ತಿರ್ಬೋದು. ಅಲ್ಲಿ ಮಠ ಇದೆ, ಅನಂತ ಪದ್ಮನಾಭ ದೇವರು ಇದ್ದಾರೆ ಅಲ್ಲಿ. ಬೃಂದಾವನ ಎಲ್ಲ ಇದೆ, ಅಲ್ಲಿಗೂ ಹೋಗಿದ್ದೆ ನಾನು. ಅದನ್ನು ನೋಡ್ಕೊಂಡು ಬರೋಣ. ನಮ್ಮ ಅಜ್ಜಿ ರುಬ್ತಾ ಇರುವಂಥ ಕಲ್ಲು ಇದು ನೋಡ್ಬೋದು ಇಲ್ಲಿ. ಇದರಲ್ಲೇ ತುಂಬ ಕಡಿತಾ ಇದ್ದರು. ಇನ್ನೂ ಆ ದೇವಸ್ಥಾನ ಅಥವಾ ಇದು ಮಠ ಅಷ್ಟು ಜೀರ್ಣೋದ್ಧಾರ ಆಗಿಲ್ಲ. ಮಣ್ಣಿನ ನೆಲೆ ಎಲ್ಲ ನೋಡ್ಬೋದು. ಅಲ್ಲಿ ಅನಂತ ಪದ್ಮನಾಭ ದೇವರು ಎಲ್ಲನೂ ನೋಡ್ಕೊತ ಬನ್ನಿ. ಆನಂತರ ನಮ್ಮ ಅಜ್ಜಿಯ ಮರದ ಬೀರು ನೋಡ್ಬೋದು ನೀವಿಲ್ಲಿ. ಹಳೇ ಕಾಲದ ಮಠ ಇನ್ನು ಜೀರ್ಣೋದ್ಧಾರ ಎಲ್ಲ ಆಗಬೇಕಾಗಿದೆ. ಇದು ನೋಡಿ ಬಾವಿಯಲ್ಲಿದ್ದು ಮನೆ, ಅಲ್ಲಿ ಮಠದ ಒಳಗೆ ಇರುವಂತಹ ಮಡಿ ಬಾವಿ. ಆನಂತರ ಅಲ್ಲಿ ಅಡುಗೆ ಎಲ್ಲ ಮಾಡಿದೆಲ್ಲ ನೋಡ್ಬೋದು. ಇನ್ನೂ ಅದು ಹಳೇ ಕಾಲದ ಹಂಚಿನ ಮರ, ಮಣ್ಣಿನ ನೆಲ ಇದರಲ್ಲೇ ಇದೆ. ಅಲ್ಲಿ ನಾಗಬನ ಎಲ್ಲ ಇದೆ ನೋಡ್ಬೋದು. ಕೇದಕಿಯ ಮರ ಎಲ್ಲ ನೋಡ್ಬೋದು. ನನ್ನ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಅಮ್ಮನ ಫೋಟೋ ಒಂದು ಸ್ವಲ್ಪ ತೆಕ್ಕೊಂಡೆ ಅಷ್ಟೇ, ನೋಡ್ಬೋದು. ಆನಂತರ ಅಲ್ಲಿ ವೃಂದಾವನ ಎಲ್ಲ ಇದೆ ನೋಡು. ಯಾರು ವೃಂದಾವನ ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಾಗಬನ ಎಲ್ಲನೂ ಇದೆ. ಖುಷಿ ಆಯಿತು ನನಗೆ. ಹಳೆ ನೆನಪುಗಳೆಲ್ಲ ಒಂದು ಸಲ ಮರುಕಳಿಸಿದಂಗೆ ಆಯಿತು. ಕೇದಗಿ ತುಂಬ ಆಗುತ್ತೆ ಅಲ್ಲಿ. ಇನ್ನು ಶಿವರಾತ್ರಿ ಟೈಮಿಗೆ ಆಗ್ತಾ ಬರುತ್ತೆ. ಆನಂತರ ನಾನು ಹುಟ್ಟಿದ ಜಾಗ ಜೊತೆ ನೋಡ್ಬೋದು ನೀವಿಲ್ಲಿ. ನಾನು ಇಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾಯಿದ್ರು ಅಮ್ಮ. ಥ್ಯಾಂಕ್ ಯು. ಹೇಗಾಯ್ತು ಹೇಳಿ ಈ ವಿಡಿಯೋ?